ಎಲ್ಲರಿಗೂ. ಹೇಗಿದ್ದೀರಾ? ನಾವು ಇದ್ದೀವಿ ಇವಾಗ ಸದ್ಯಕ್ಕೆ ಸಬ್ವೇ ಟ್ರೈನಲ್ಲಿ ನೀವು ನೋಡ್ತಾ ಇದ್ದೀರಾ. ನಾವಿವತ್ತು ಹೋಗ್ತಾ ಇದ್ದೀವಿ ನ್ಯಾಥನ್ ಫಿಲಿಪ್ಸ್ ಸ್ಕ್ವೇರ್ ಆ್ಯಂಡ್ ಡಂಡಾಸ್ ಸ್ಕ್ವೇರ್ ಅಂತ ಎರಡು ಟೂರಿಸ್ಟ್ ಅಟ್ರಾಕ್ಷನ್ ಇನ್ ಟೊರೊಂಟೊ. ಸಿನ್ಸ್ ಇಟ್ ಈಸ್ ಸ್ಯಾಟರ್ಡೇ, ಆಲ್ಮೋಸ್ಟ್ ಟ್ರೈನ್ ಎಲ್ಲ ಖಾಲಿ ಇದೆ, ಯಾರೂ ಇಲ್ಲ. ನ್ಯಾಥನ್ ಫಿಲಿಪ್ಸ್ ಸ್ಕ್ವೇರ್ ಇಸ್ ಆಲ್ಮೋಸ್ಟ್ ಒಂದು 30 to 40 minutes ಡಿಸ್ಟೆನ್ಸಲ್ಲಿದೆ ನಾವಿರೋ ಪ್ಲೇಸಿಂದ. ಆಲ್ಮೋಸ್ಟ್ ನಾವಿರೋದು ನಾರ್ತ್ ಯಾರ್ಕ್ ಅಂತ, ಅಲ್ಲಿಂದ 30 to 40 minutes ಆಗುತ್ತೆ ಟು ರೀಚ್ ನ್ಯಾಥನ್ ಫಿಲಿಪ್ಸ್ ಸ್ಕ್ವೇರ್ ಇನ್ ಅ ಸಬ್ವೇ ಟ್ರೈನ್. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ನೌ, ಸೊ ವಿಲ್ ಕ್ಯಾಚ್ ಅಪ್ ವಿತ್ ಯು ಗೈಸ್ ದೇರ್. ಸ್ಕ್ವೇರ್ ಅಂತ. ಯು ಕ್ಯಾನ್ ಸಿ ಅಲ್ಲಿ ಟೊರೊಂಟೊ ಅಂತ ಬರೆದಿದೆ. ಆ್ಯಂಡ್ ಇಲ್ಲಿ ಐಸ್ ರಿಂಕ್ ಹಾಕಿದ್ದಾರೆ. ಬಟ್ ದಿಸ್ ಇಸ್ ಆ್ಯಕ್ಚುಲಿ ಇಲ್ಲಿ ವಿಂಟರಲ್ಲಿ ಇದು ಐಸ್ ರಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಸಮ್ಮರಲ್ಲಿ ಅಲ್ಲಿ ಫುಲ್ ವಾಟರ್ ಇರುತ್ತೆ ಆ್ಯಂಡ್ ಮಿಡ್ಲಲ್ಲಿ ಫೌಂಟೇನ್ ಎಲ್ಲ ಇದೆ. ಬಟ್ ಸಿನ್ಸ್ ಇಟ್ ಈಸ್ ವಿಂಟರ್, ಸ್ನೋಯಿಂದಾಗಿ ಫುಲ್ ಅದನ್ನು ಐಸ್ ರಿಂಕ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ದ ಸ್ಕೇಟರ್ಸ್. ಚೆನ್ನಾಗಿ ಸ್ಕೇಟ್ ಮಾಡ್ಬೋದು. ನಮಗೂ ಆಸೆ ಇದೆ, ಬಟ್ ನಮಗೆ ಬರಲ್ಲ ಮಾಡೋಕ್ಕೆ. ಆ್ಯಂಡ್ ಬರದೆ ನಾವು ಹೋಗಿ ಮಾಡಿದರೆ ಅದು ಬಿದ್ದರೆ ಸಖತ್ ನೋವಾಗುತ್ತೆ, ಮೊದಲೇ ಚಳಿ ಬೇರೆ. ಸೊ ಅದಕ್ಕೆ ನಾವು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಅಲ್ಲೂ ಮಾಡ್ತಾ ಇರೋರು ಆ್ಯಕ್ಚುಲಿ ಅವಾಗವಾಗ ಬೀಳ್ತಾ ಇರ್ತಾರೆ. ಅದು ನೋಡೋಕ್ಕೆ ಏನೋ ಒಂಥರ ಮಜಾ ಇರುತ್ತೆ. ಬೀಳ್ತಾರೆ, ಹೇಳ್ತಾರೆ, ಮತ್ತೆ ಹೋಗ್ತಾರೆ. ನೋಡೋಕ್ಕೆ ಸಖತ್ ಮಜಾ ಇದೆ ಆ್ಯಕ್ಚುಲಿ. ಓಕೆ. ಆ್ಯಂಡ್ ಕ್ರಿಸ್ಮಸ್ ಟೈಮಲ್ಲಿ ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕ್ತಾರೆ. ಆ್ಯಂಡ್ ಅಲ್ಲಿ ಕಾಣ್ತಾ ಇದೆಲ್ಲ ಆರ್ಚು, ಅದಕ್ಕೆಲ್ಲ ಫುಲ್ ಕವರ್ ಮಾಡಿ ಲೈಟಿಂಗ್ಸ್ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಕ್ಚುಲಿ ನಾವು ಈ ಕ್ರಿಸ್ಮಸ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಅಲ್ಲೆಲ್ಲ ಆ ಖಾಲಿ ಜಾಗದಲ್ಲೆಲ್ಲ ಫುಲ್ ಕ್ರಿಸ್ಮಸ್ ಮಾರ್ಕೆಟ್ ಎಲ್ಲ ಬರುತ್ತೆ. ಏನೇನೋ ಅದು ಇದು ಲೈಕ್ ಒಂಥರ ಥೀಮ್ ಪಾರ್ಕ್ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನ್ನ ಬ್ಯಾಕಲ್ಲಿ ಕಾಣಿಸ್ತಾ ಇರೋದು ಸಿಟಿ ಹಾಲ್ ಅಂತ, ಅದೆರಡು ಬಿಲ್ಡಿಂಗು.
ಡಿಸೆಂಬರ್ 31st ನ್ಯೂ ಇಯರ್ ಈವಲ್ಲಿ 12 o'clock ಮಿಡ್ನೈಟ್ ಅಲ್ಲಿಂದನೇ ಆ್ಯಕ್ಚುಲಿ ಫೈರ್ ವರ್ಕ್ಸ್ ಆಗೋದು. ಈ ಟೊರೊಂಟೊದಲ್ಲಿ ಫೈರ್ ವರ್ಕ್ಸ್ ಆಗೋ ಜಾಗ ಅದೇ, ಆ ಜಾಗ ಅದೇ 2 ಬಿಲ್ಡಿಂಗ್ಸ್ ಆ್ಯಕ್ಚುಲಿ, ಅದ್ರ ಮೇಲಿಂದನೇ ಫೈರ್ ವರ್ಕ್ಸ್ ಆಗೋದು. ಆ್ಯಂಡ್ ಈ ವೀವು ಅಷ್ಟೇ, ಲೈಕ್ ನೈಟಲ್ಲಿ ನೋಡೋಕ್ಕೆ ತುಂಬ ಇವಾಗ ಇನ್ನೂ ಸನ್ಸೆಟ್ ಆಗಿಲ್ಲ, ಸೊ ಅಷ್ಟು ಗೊತ್ತಾಗ್ತಾ ಇಲ್ಲ ಲೈಟ್ ಇಫೆಕ್ಟ್ ಎಲ್ಲ. ನೈಟ್ ಆಗ್ತಿದ್ದಂಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಲೈಟ್ ಇಫೆಕ್ಟ್ಸು. ಆ್ಯಂಡ್ ಐ ಹ್ಯಾವ್ ದ ಫೋಟೋಸ್ ಫ್ರಮ್ ಕ್ರಿಸ್ಮಸ್ ಆಲ್ಸೋ. ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ಜೊತೆಗೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅದು ನೋಡೋಕ್ಕೆ ಅಂತ. ಸ್ಕ್ವೇರಲ್ಲಿ ಜಸ್ಟ್ ಲೈಕ್ ಹೆಂಗೆ ನ್ಯೂಯಾರ್ಕಲ್ಲಿ ಟೈಮ್ ಸ್ಕ್ವೇರ್ ಇದೆ, ಆ್ಯಂಡ್ ಆಲ್ಸೋ ಲಂಡನಲ್ಲಿ ಪಿಕ್ಯಾಡಲಿ ಸರ್ಕಸ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹಿಂಗೆ ಲೈಟ್ ಹೋರ್ಡಿಂಗ್ಸ್ ಎಲ್ಲ ಇರುತ್ತೆ. ಅದೇ ಥರ ಟೊರೊಂಟೊದಲ್ಲಿ ದಂಡಾ ಸ್ಕ್ವೇರ್ ಇದೆ, ಯಾನ್ಸ್ ಆ್ಯಂಡ್ ದಂಡಾ ಸ್ಕ್ವೇರ್. ಸೊ ಯು ಕ್ಯಾನ್ ಸಿ ಕಲರ್ಫುಲ್ ಹೋರ್ಡಿಂಗ್ಸ್, ಲೈಟ್. ಫಾರ್ ದ ಡೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಮಾಡಿ. ಇನ್ನು ಮುಂದೆ ಮಾಡೋ ವಿಡಿಯೋಸ್ ಆಗಿರ್ಬೋದು ಅಥವಾ ಕೆನಡಾನ ಟೊರೊಂಟೋನ ತುಂಬ ಚೆನ್ನಾಗಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮಾತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ.